ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಕೋಟಿ ಹಣಕಾಸು ವ್ಯವಹಾರ ಪತ್ತೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಸಂಬಂಧಿಸಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ನಟಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ವಸತಿ ಸಚಿವರ ಆದಾಯ ಮೂಲವನ್ನ ಶೋಧಿಸಿದಾಗ ಸಾಲ ಕೊಟ್ಟವರ ಪಟ್ಟಿ ಸಿಕ್ಕಿದೆ. ಇದರಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿಯ ಹೆಸರು ಕೂಡ ಉಲ್ಲೇಖವಾಗಿದೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಲೋಕಾಯುಕ್ತ ಪೊಲೀಸರು ವಿವರಣೆ ಸಹ ಪಡೆದುಕೊಂಡಿದ್ದಾರೆ. ಈ ವೇಳೆ ರಾಜ್ಯ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು 2 ಕೋಟಿ ಸಾಲ ಕೊಟ್ಟಿದ್ದರು ಎಂಬ ವಿಷಯ ಲೋಕಾಯುಕ್ತ ಪೊಲೀಸರ ತನಿಖೆಯಿಂದ ಪತ್ತೆಯಾಗಿದೆ. ಅಲ್ಲದೆ ಸಚಿವ ಜಮೀರ್ ಖಾನ್ ಅವರಿಗೆ ಸಾಲ ಕೊಟ್ಟಿದ್ದನ್ನ ಅವರು ಒಪ್ಪಿಕೊಂಡು ಅಧಿಕೃತ ಹೇಳಿಕೆ ಸಹ ದಾಖಲಿಸಿದ್ದಾರೆ. ಇನ್ನು ಲೋಕಾಯುಕ್ತ ಪೊಲೀಸರು ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ತನಿಖೆಯಲ್ಲಿ 2024ರಲ್ಲಿ ತನಿಖೆಯನ್ನ ತೀವ್ರಗೊಳಿಸಿದ್ದರು. ಜಮೀರ್ ಅವರಿಗೆ ರಾಧಿಕಾ ಕುಮಾರಸ್ವಾಮಿ ಅವರು ಚಿತ್ರ ನಿರ್ಮಾಣದಿಂದ ಬಂದ ಹಣದ ಮೂಲಕ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣಕಾಸು ನೆರವು ನೀಡಿರುವುದು ಇದೀಗ ಬೆಳಕಿಗೆ ಬಂದಿದೆ. ಈ ವ್ಯವಹಾರದಲ್ಲಿ 2012ರಲ್ಲಿ ರಾಧಿಕಾ ನಿರ್ಮಾಣ ಮಾಡಿದ ಲಕ್ಕಿ ಚಿತ್ರದ ಸಂದರ್ಭದಲ್ಲಿ ನಡೆದಿದೆ ಎಂದು ತನಿಖಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, HD ಕುಮಾರಸ್ವಾಮಿ ಹಾಗೂ ಜಮೀರ್ ಅಹ್ಮದ್ ಇಬ್ಬರು ಚಡ್ಡಿ ದೋಸ್ತರಾಗಿದ್ದರು. ಈ ಸಂದರ್ಭದಲ್ಲಿ ಈ ಎಲ್ಲ ವ್ಯವಹಾರಗಳು ನಡೆದಿರಬಹುದು ಅಂತ ಈಗ ತನಿಖಾಧಿಕಾರಿಗಳು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ರಾಧಿಕಾ ಕುಮಾರಸ್ವಾಮಿ ಅವರು ಬೆಳೆದು ಬಂದಂತಹ ರೀತಿ ಎಲ್ಲರನ್ನೂ ಆಶ್ಚರ್ಯಚಕಿತ ಮಾಡುವುದರಲ್ಲಿ ದೂಸರ ಮಾತೇ ಇಲ್ಲ. ಬನ್ನಿ, ಅವರ ಆ ಒಂದು ಜೀವನ ಈ ಮಟ್ಟಕ್ಕೆ ಬೆಳೆಯಲು ಏನೆಲ್ಲ ಕಾರಣವಾಯಿತು ಅನ್ನೋದನ್ನ ಇಂಚಿಂಚಾಗಿ ತಿಳಿಯೋಣ. ರಾಧಿಕಾ ಕುಮಾರಸ್ವಾಮಿ ಹುಟ್ಟಿದ್ದು 1986ರ ನವೆಂಬರ್ 12ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ. ತಂದೆ ದೇವರಾಜ್, ತಾಯಿ ಸುರೇಖಾ. ಇವರದು ಬಿಲ್ಲವ ಪೂಜಾರಿ ಕುಟುಂಬ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಎರಡನೆಯವಳೆ ರಾಧಿಕಾ. ರಾಧಿಕಾ ಶೆಟ್ಟಿಗೆ ರವಿರಾಜ್ ಅನ್ನುವ ಅಣ್ಣ ಕೂಡ ಇದ್ದಾರೆ. ರಾಧಿಕಾ ಜನ್ಮನಾಮ ಕುಟ್ಟಿ ರಾಧಿಕಾ ಆಗಿದೆ. ಕುಟ್ಟಿ ಅಂದ್ರೆ ಚಿಕ್ಕವಳು ಎಂದರ್ಥ. ರಾಧಿಕಾಗೆ ಚಿಕ್ಕಂದಿನಿಂದಲೂ ಡ್ಯಾನ್ಸು, ಆಕ್ಟಿಂಗ್ ಅಂದ್ರೆ ಪಂಚಪ್ರಾಣ. ಇದೇ ಕಾರಣ ಶಾಲೆಯಲ್ಲಿ ಕೂಡ ಪ್ರತಿಯೊಂದು ಪ್ರೋಗ್ರಾಮ್ಗಳಲ್ಲಿ, ನಾಟಕಗಳಲ್ಲಿ, ಡಾನ್ಸ್ ಕಾಂಪಿಟೇಷನ್ಗಳಲ್ಲಿ ರಾಧಿಕಾ ಕಾಂಪೀಟ್ ಮಾಡುತ್ತಾನೆ ಇದ್ದರು. ಇದೇ ಕಾರಣ ಓದಿಗಿಂತಲೂ ಅವರಿಗೆ ಡ್ಯಾನ್ಸ್ ಹಾಗೂ ಆಕ್ಟಿಂಗ್ ನಲ್ಲಿ ಜಾಸ್ತಿ ಆಸಕ್ತಿ ಇತ್ತು. ಸಮಯ ಸಿಕ್ಕಾಗಲೆಲ್ಲ ಕನ್ನಡಿ ಮುಂದೆ ನಿಂತು ಆಕ್ಟಿಂಗ್ ಮಾಡುವುದು, ಡ್ಯಾನ್ಸ್ ಮಾಡೋದು ಕಾಮನ್ ಆಗಿತ್ತು. ಆ ಸಮಯದಲ್ಲಿ ಈಗಿನ ಹಾಗೆ ಇನ್ಸ್ಟಾಗ್ರಾಮ್ ರೀಲ್ ಆಗಲಿ, ಫೇಸ್ಬುಕ್ ರೀಲ್ಸ್ ಗಳಾಗಲಿ ಇರಲಿಲ್ಲ. ತಂದೆ ತಾಯಿಗಳು ಕೂಡ ಇವಳ ಆಸಕ್ತಿಯನ್ನು ಕಂಡು ಅವಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಚಿಕ್ಕವಳಿದ್ದಾಗಿಂದ ಕುಟ್ಟಿ ರಾಧಿಕಾಗೆ ಮಾಲಾಶ್ರೀ, ಮಾಧುರಿ ದೀಕ್ಷಿತ್, ಶ್ರೀದೇವಿಯ ಹಾಗೆ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕೆನ್ನುವ ಮಾದಾಸೆಯನ್ನ ಇಟ್ಟುಕೊಂಡಿದ್ದಳು. ಮಿಸ್ ಮಾಡದೆ ಮಾಲಾಶ್ರೀ ಅವರ ಚಿತ್ರಗಳನ್ನ ಕನಿಷ್ಠ ಪಕ್ಷ 3ರಿಂದ 4 ಬಾರಿ ನೋಡುತ್ತಿದ್ದಳು. ರಾಧಿಕಾ 8ನೇ ತರಗತಿ ಇದ್ದಾಗಲೇ ಸಿನಿಮಾದಲ್ಲಿ ಎಂಟ್ರಿ ಪಡೆಯಲು ಅವರ ತಂದೆ ತಾಯಿಗಳ ಮೂಲಕ ಹಲವಾರು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾಳೆ. ಮುಂದೆ 2000ನೇ ಇಸ್ವಿಯಲ್ಲಿ ಇವರ ತಂದೆ ದೇವರಾಜ್ ಅವರ ಪರಿಚಯಸ್ಥರು ಒಬ್ಬ ರಾಜಕಾರಣಿಯನ್ನ ಭೇಟಿ ಮಾಡಿಸುತ್ತಾರೆ. ಅವರ ಮೂಲಕವೇ ರಾಧಿಕಾಗೆ ಮೊಟ್ಟ ಮೊದಲ ಸಿನಿಮಾ ಬ್ರೇಕ್ ಕೂಡ ಸಿಗುತ್ತದೆ. ಆಗ ರಾಧಿಕಾಗೆ ಕೇವಲ 14 ವರ್ಷ, 9ನೇ ತರಗತಿಯಲ್ಲಿ ಓದುತ್ತಿದ್ದಳು. ಇನ್ನು ಆ ರಾಜಕಾರಣಿ ಯಾರು ಅಂತ ಮುಂದೆ ನಾನು ಹೇಳುತ್ತೇನೆ. ಆ ಮೊದಲ ಚಿತ್ರವೇ ಸೃಜನ್ ಲೋಕೇಶ್ ನಾಯಕರಾಗಿ ನಟಿಸಿದಂತಹ, ರಾಧಿಕಾ ನಾಯಕಿಯಾಗಿ ನಟಿಸಿದಂತಹ ನೀಲಮೇಘ ಶ್ಯಾಮ ಚಿತ್ರ. ಸ್ಯಾಂಡಲ್ವುಡ್ ನಲ್ಲಿ ಸ್ವೀಟಿ ಎಂದೇ ಖ್ಯಾತಿ ಪಡೆದಿರುವ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಪರ್ಸನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫ್ ಎರಡು ತುಂಬಾನೇ ಕುತೂಹಲಕರ ಆಗಿದೆ. ರತನ್ ಕುಮಾರ್ ಅಲಿಯಾಸ್ ವಿನ್ಸೆಂಟ್ ರತ್ನಾಕರ್ ಬಂಗೇರ ಅನ್ನುವ ಈ ಯುವಕ ಶಾಲೆ ಓದುವ ಹುಡುಗಿಯ ಮೇಲೆ ಮನಸ್ಸು ಮಾಡಿದ್ದ. ಇದೇ ಕಾರಣ ರಾಧಿಕಾಳ ಶೂಟಿಂಗ್ ಮುಗಿದ ತಕ್ಷಣ ಇವಳನ್ನ ಮಂಗಳೂರಿನ ಕಟೀಲದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮದುವೆಯನ್ನ ಮಾಡಿಕೊಳ್ಳುತ್ತಾನೆ. ಈ ವಿಷಯ ತಿಳಿಯುತ್ತಿದ್ದ ಹಾಗೆ ತಂದೆ ದೇವರಾಜ್ ಅವಳ ಸಿನಿಮಾ ಕರಿಯರ್ ಮೇಲೆ ಈ ಮದುವೆ ಇಂಪ್ಯಾಕ್ಟ್ ಆಗಬಹುದೆಂದು ಹಾಗೂ ಚಾನ್ಸ್ಗಳೇ ಸಿಗದೇ ಇರಬಹುದೆಂದು ದೇವರಾಜ್ ರತನ್ ಕುಮಾರ್ ಮನೆಯಿಂದ ರಾಧಿಕಾಳನ್ನ ಕಿಡ್ನಾಪ್ ಮಾಡಿಕೊಂಡು ಬರುತ್ತಾನೆ. ಹೀಗಂತ ರತನ್ ಕುಮಾರ್ ಅಲಿಯಾಸ್ ವಿನ್ಸೆಂಟ್ ರತ್ನಾಕರ್ ಬಂಗೇರ ಕಂಪ್ಲೇಂಟ್ ಕೊಡುತ್ತಾರೆ. ಹೀಗೆ
ಮದುವೆಯ ನಂತರ ಸಿನಿಮಾ ತಾರೆ ಆಗಬೇಕೆನ್ನುವ ರಾಧಿಕಾಳ ಕನಸು ಮದುವೆಯಿಂದ ನುಚ್ಚು ನೂರಾಗುತ್ತದೆ. ಆದರೂ ಪ್ರಯತ್ನ ಬಿಡದ ರಾಧಿಕಾ ಹೇಗೋ ತಪ್ಪಿಸಿಕೊಂಡು ಅಲ್ಲಿ ಇಲ್ಲಿ ಕೆಲವೊಂದು ಸ್ಕ್ರೀನ್ ಟೆಸ್ಟ್ಗಳನ್ನು ಕೊಡುತ್ತಿದ್ದಳು. ಆಗಾಗ ಬೆಂಗಳೂರಿಗೆ ಬಂದು ಸಿನಿಮಾದಲ್ಲಿ ನಟಿಸಲು ಪ್ರಯತ್ನ ಮಾಡುತ್ತಿದ್ದಳು. ಇದೇ ಸಂದರ್ಭದಲ್ಲಿ ಎಸ್ ಮಹೇಂದರ್ ತೆಲುಗು ಸೂಪರ್ ಹಿಟ್ ಸಿನಿಮಾವನ್ನು ಕನ್ನಡದಲ್ಲಿ ರಿಮೇಕ್ ಮಾಡಲು ವಿಜಯ್ ರಾಘವೇಂದ್ರ ಅವರನ್ನು ಹಾಕಿಕೊಂಡು ಮುಂದಾಗಿದ್ದರು. ಇದೇ ಸಂದರ್ಭದಲ್ಲಿ ಹಲವಾರು ನಟಿಯರನ್ನ ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಲಾಗಿತ್ತು. ಕೊನೆಗೆ ಮಹೇಂದರ್ ರಾಧಿಕಾ ಶೆಟ್ಟಿ ಅವರನ್ನ ನಿನಗಾಗಿ ಚಿತ್ರಕ್ಕಾಗಿ ಆಯ್ಕೆ ಮಾಡುತ್ತಾರೆ. ಈ ಚಿತ್ರ ಕರ್ನಾಟಕದಂತ ಸೂಪರ್ ಡೂಪರ್ ಹಿಟ್ ಆಗುತ್ತದೆ. ರಾಧಿಕಾ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿ ಬಿಡುತ್ತಾಳೆ. ಮುಂದೆ ರತನ್ ಕುಮಾರ್ ಅಲಿಯಾಸ್ ವಿನ್ಸೆಂಟ್ ರತ್ನಾಕರ್ ಬಂಗೇರಾಗೆ ರಾಧಿಕಾ ಸಿನಿಮಾದಲ್ಲಿ ನಟಿಸುವುದು, ಬೇರೆ ಹುಡುಗರ ಜೊತೆ ಓಡಾಡುವುದು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಈತ ರಾಧಿಕಾ ಶೂಟಿಂಗ್ ಮಾಡುವ ಸ್ಥಳಕ್ಕೆ ಬಂದು ಹಲವಾರು ಬಾರಿ ಗಲಾಟೆಯನ್ನು ಕೂಡ ಮಾಡಿದ್ದಾನೆ. ಕುಡಿದ ನಶೆಯಲ್ಲಿ ಅಲ್ಲಿ ಬಿದ್ದಿದ್ದಾನೆ. ಮುಂದೆ ಮದುವೆಯಾಗಿ ಕೇವಲ 2 ವರ್ಷಗಳ ನಂತರ ಮಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಆದರೆ ಈ ಸಾವು ನಿಜಕ್ಕೂ ಒಂದು ಸಂಶಯಾಸ್ಪದವಾಗಿದೆ. ನಟಿ ರಾಧಿಕಾ ಅವರು ನಟ ಶಿವಣ್ಣ ಜೊತೆ ಅಣ್ಣ ತಂಗಿ ಹಾಗೂ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನಟಿಸಿದ್ದು ಅವೆರಡು ಚಿತ್ರಗಳು ಸೂಪರ್ ಹಿಟ್ ಆಗುತ್ತವೆ. ನಟ ದರ್ಶನ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆ ಅನಾಥರು ಚಿತ್ರದಲ್ಲಿ ನಟಿಸುತ್ತಾರೆ. ರವಿಚಂದ್ರನ್ ಜೊತೆ ಹಠವಾದಿ ಹಾಗೂ ಒಡಹುಟ್ಟಿದವಳು ಚಿತ್ರದಲ್ಲಿ ನಟಿಸುತ್ತಾರೆ. ತೆಲುಗು ಚಿತ್ರದಲ್ಲಿ, ತಮಿಳು ಚಿತ್ರಗಳಲ್ಲಿ ಕೂಡ ಮಿಂಚುತ್ತಾರೆ. ಹೀಗೆ ಒಂದರ ಹಿಂದೆ ಒಂದು ಸೂಪರ್ ಹಿಟ್ ಸಿನಿಮಾ ಕೊಡುತ್ತಿದ್ದ ರಾಧಿಕಾ ತಾಯಿ ಇಲ್ಲದ ತಬ್ಬಲಿ ಚಿತ್ರಕ್ಕಾಗಿ ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ಪ್ರಶಸ್ತಿಗೂ ಕೂಡ ಪಾತ್ರರಾಗುತ್ತಾರೆ. ಈ ಒಂದು ಪ್ರಶಸ್ತಿ ಗಿಟ್ಟಿಸಿಕೊಳ್ಳಲು ಕೆಲವು ರಾಜಕಾರಣಿಗಳ ಪಾತ್ರ ಇತ್ತು ಎಂದು ಕೆಲವರ ಊಹೆ ಆಗಿದೆ. ಅಷ್ಟೇ ಅಲ್ಲದೆ ಉಪೇಂದ್ರ ಹಾಗೂ ದರ್ಶನ್ ಜೊತೆ ನಟಿಸಿದ ಅನಾಥರು ಚಿತ್ರದ ಡಿಸ್ಟ್ರಿಬ್ಯೂಷನ್ ಹಕ್ಕನ್ನು ಕೂಡ ಪಡೆಯುತ್ತಾರೆ. ಆದರೆ ಆ ಸಮಯದಲ್ಲಿ ಎಲ್ಲರಿಗೂ ಈ ಒಂದು ನಿರ್ಧಾರ ಆಶ್ಚರ್ಯವನ್ನ ಉಂಟು ಮಾಡಿತ್ತು. ಯಾಕಂದ್ರೆ ರಾಧಿಕಾಗೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಇದಾದ ನಂತರ 2007ರಿಂದ ರಾಧಿಕಾ ಇದ್ದಕ್ಕಿದ್ದ ಹಾಗೆ ಸಿನಿಮಾ ರಂಗದಿಂದ ನಾಪತ್ತೆಯಾಗಿ ಬಿಡುತ್ತಾರೆ. ಇತ್ತ HD ಕುಮಾರಸ್ವಾಮಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಾರೆ. ಮುಂದೆ 2010ರಲ್ಲಿ ರಾಧಿಕಾ ಶೆಟ್ಟಿ ದಿಢೀರಂತ ಮಾಧ್ಯಮಗಳ ಮುಂದೆ ಬಂದು ತಾನು ರಾಧಿಕಾ ಶೆಟ್ಟಿಯಲ್ಲ, ಬದಲಾಗಿ ರಾಧಿಕಾ ಕುಮಾರಸ್ವಾಮಿ, ತಾನು 2006ನೇ ಇಸವಿಯಲ್ಲಿಯೇ ದೇವೇಗೌಡ ಅವರ ಪುತ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯರನ್ನ ಮದುವೆಯಾಗಿದ್ದೇನೆ, ನಮಗಿಬ್ಬರು ಶಮಿಕಾ ಅನ್ನುವ ಮುದ್ದಾದ ಮಗಳಿದ್ದಾಳೆ ಎನ್ನುವ ಮಾಹಿತಿಯನ್ನ ಎಲ್ಲರ ಮುಂದೆ ಬಹಿರಂಗಪಡಿಸಿ ಇಡೀ ಕರ್ನಾಟಕವನ್ನೇ ದಿಗ್ಭ್ರಾಂತ ಮಾಡಿದ್ದರು. ರಾಧಿಕಾ ಹಾಗೂ ಕುಮಾರಸ್ವಾಮಿ ಮದುವೆ ದೊಡ್ಡ ಕೋಲಾಹಲವನ್ನೇ ಮಾಡಿತ್ತು. ಕುಮಾರಸ್ವಾಮಿಯವರ ರಾಜಕೀಯ ಹಾಗೂ ಕುಟುಂಬದ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. ಒಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಹಾಗೂ HD ಕುಮಾರಸ್ವಾಮಿ ಇಬ್ಬರು ತಮ್ಮ ಮಗಳ ಶಮಿಕಾ ಜೊತೆ ಇದ್ದಂತಹ ಹಲವಾರು ಫೋಟೋಗಳು, ವಿಡಿಯೋಗಳು ಮೀಡಿಯಾದಲ್ಲಿ ವೈರಲ್ ಆಗಲು ಪ್ರಾರಂಭ ಮಾಡಿದ್ದವು. ಜೊತೆಗೆ ರಾಧಿಕಾ ಕುಮಾರಸ್ವಾಮಿ ಐಷಾರಾಮಿ ಜಿಂದಗಿ ಕೂಡ ನಡೆಸುತ್ತಿದ್ದರು. 2007ರಿಂದ ಚಿತ್ರರಂಗಕ್ಕೆ ಕೆಲಕಾಲ ಗ್ಯಾಪ್ ಅನ್ನು ಪಡೆದಂತಹವರು 2013ರಲ್ಲಿ ತೆರೆಕಂಡ ಸ್ವೀಟಿ ನನ್ನ ಜೋಡಿ ಚಿತ್ರದಿಂದ ನಟಿಯಾಗಿ ಕಂಬ್ಯಾಕ್ ಮಾಡುತ್ತಾರೆ. ಇದಕ್ಕೂ ಮುಂಚೆ ಯಶ್ ಹಾಗೂ ರಮ್ಯಾ ಅಭಿನಯದ ಲಕ್ಕಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದ ರಾಧಿಕಾ ಚಿತ್ರದ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಮಾಡಿದ್ದರು. ಪ್ರಸ್ತುತ ನಟಿಯಾಗಿ ಮತ್ತು ಶಮಿಕಾ ಎಂಟರ್ಪ್ರೈಸ್ ಮೂಲಕ ನಿರ್ಮಾಪಕಿಯಾಗಿ ಈಗ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಹೋದಲೆಲ್ಲ ಮಾಧ್ಯಮದವರು ತಮ್ಮ ಹಾಗೂ ರಾಧಿಕಾ ಶೆಟ್ಟಿ ನಡುವೆ ಇರುವ ಸಂಬಂಧಗಳ ಬಗ್ಗೆ ಪದೇ ಪದೇ ಕೆದಕಿದಾಗ ಕುಮಾರಸ್ವಾಮಿ ರಾಧಿಕಾ ಶೆಟ್ಟಿ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದರು. ನನಗೂ ಅವರಿಗೂ ಯಾವ ರೀತಿಯ ಸಂಬಂಧ ಇಲ್ಲ ಅಂತ ಕೂಡ ಖಡಾಖಂಡಿತವಾಗಿ ಮಾಧ್ಯಮದ ಮೇಲೆ ಸಿಟ್ಟಾಗಿದ್ದರು. ಎಷ್ಟೋ ಜನ ರಾಧಿಕಾಗೆ ನೀವು ಕುಮಾರಸ್ವಾಮಿ ಅವರನ್ನ ಹೇಗೆ ಭೇಟಿಯಾದ್ರಿ, ಅವರನ್ನ ಹೇಗೆ ಮದುವೆ ಆದ್ರಿ ಅಂತ ಮಾಧ್ಯಮದವರು ಪದೇ ಪದೇ ರಾಧಿಕಾ ಅವರನ್ನ ಕೇಳಿದಾಗ ಅವರು ಹೇಳಿದ್ದು ಇಷ್ಟೇ, ಕೆಲವೊಂದು ವಿಷಯಗಳನ್ನ ಗೌಪ್ಯವಾಗಿದ್ದಷ್ಟು ಒಳ್ಳೆಯದು, ನಮ್ಮಿಬ್ಬರ ಮಿಲನ ಆ ದೇವರ ನಿರ್ಧಾರ ಎಂದು ಮಾಧ್ಯಮದವರಿಗೆ ಜವಾಬು ನೀಡಿದ್ದರು. ಕೆಲವು ಊಹಾಪೋಹಗಳ ಪ್ರಕಾರ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂದು ಕೇಳಿ ಬರುತ್ತದೆ. ಅವರಿಗಾಗಿ ಕೋಟಿ ಕೋಟಿ ವೆಚ್ಚದಲ್ಲಿ ಲಂಡನ್
ಚೆನ್ನೈನಲ್ಲಿ ಮನೆ, ಬೆಂಗಳೂರಿನಲ್ಲಿ ಜಾಗ, ಹೀಗೆ ಹಲವಾರು ಆಸ್ತಿಗಳನ್ನು ಅವರ ಹೆಸರಿನಲ್ಲಿ ಮಾಡಿದ್ದಾರೆ ಎಂದು ಸುದ್ದಿಗಳಿವೆ. ಆದರೆ ಒಂದು ಮಾತ್ರ ನಿಜ, ಬೆಂಕಿ ಇಲ್ಲದೆ ಹೊಗೆ ಆಡಲು ಸಾಧ್ಯವಿಲ್ಲ. ಕುಮಾರಸ್ವಾಮಿ ಆಗಲಿ ರಾಧಿಕಾ ಆಗಲಿ ಅವರ ಮದುವೆ ಬಗ್ಗೆ ಮಾತ್ರ ಇಲ್ಲಿಯವರೆಗೂ ಯಾವುದೇ ರೀತಿಯ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಆದರೆ ಮಂಗಳೂರಿನ ಕುಟ್ಟಿ ರಾಧಿಕಾ ಸಿನಿಮಾ ತಾರೆಯಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಡದಿಯಾಗಿ ಹಲವಾರು ಜನರಲ್ಲಿ ಕುತೂಹಲ ಹುಟ್ಟಿಸಿದ್ದು ಮಾತ್ರ ನಿಜ. ಆದರೆ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವುದು ಅವರಿಬ್ಬರಿಗೆ ಗೊತ್ತು ಅಥವಾ ಆ ದೇವರಿಗೆ ಗೊತ್ತು. ಕೆಲವೊಮ್ಮೆ ಫೋಟೋಗಳು ಸುಳ್ಳು ಹೇಳುವುದಿಲ್ಲ. ಏನೇ ಇದ್ದರೂ ಆ ಫೋಟೋಗಳ ಹಿಂದಿನ ಸತ್ಯವನ್ನ ಮುಂದಿನ ಸಂಚಿಕೆಯಲ್ಲಿ ಅಥವಾ ಬರುವ ದಿನಗಳಲ್ಲಿ ನಾವು ನಿಮಗೆ ಕೂಡ ಪರಿಚಯ ಮಾಡಲಿದ್ದೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.